ಡಿಜಿಟಲ್ ಕಾಂಗ್ರೆಸ್ ಸದಸ್ಯತ್ವ ನೋಂದಾವಣಿ ಅಭಿಯಾನಕ್ಕೆ ಜಿಲ್ಲೆಯ ಹಿರಿಯೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಚಿವ ಡಿ ಸುಧಾಕರ್ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಪ್ರತಿಯೊಬ್ಬರು ಹೆಚ್ಚು ಒತ್ತು ನೀಡಬೇಕು. 2023ರ ವಿಧಾನಸಭಾ ಚುನಾವಣೆ ಅಗ್ನಿ ಪರೀಕ್ಷೆಯಾಗಿದ್ದು, ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಲೇಬೇಕು. ಈ ನಿಟ್ಟಿನಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಅವರು ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಪರಿಶಿಷ್ಟ ಜಾತಿ ವಿಭಾಗದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಜಕ್ಕಪ್ಪ ಸೂಚನೆಯ ಮೇರೆಗೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನೇಮಕಾತಿ ಆದೇಶ ಪತ್ರವನ್ನು ಹಾಗೂ ಯುವ ಕಾಂಗ್ರೆಸ್ನ ಪಂಚಾಯಿತಿ ಹಾಗೂ ಇದೇ ಸಂದರ್ಭದಲ್ಲಿ ವಾರ್ಡ್ಗಳ ಯೂತ್ ಅಧ್ಯಕ್ಷರ ನೇಮಕಾತಿಯ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಕಾದಿ ರಮೇಶ, ಡಾಕ್ಟರ್ ಸುಜಾತ, ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜ್ಯೋತಿಲಕ್ಷ್ಮಿ, ಐಮಂಗಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕಲ್ಲಹಟ್ಟಿ ಹರೀಶ್, ಅಮೃತೇಶ್ವರ ಸ್ವಾಮಿ, ನಗರಸಭೆ ಉಪಾಧ್ಯಕ್ಷರಾದ ಬಿಎನ್ ಪ್ರಕಾಶ್, ಚಿಗಲಿಕಟ್ಟೆ ಕಾಂತರಾಜ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾಗೇಂದ್ರ ನಾಯ್ಕ್, ಜಿಲ್ಲಾ ಪಂಚಾಯತ್ ಪಾಪಣ್ಣ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಪ್ರಸಾದ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಖ ಮಣಿ, ಹಿರಿಯೂರು ಗಿರೀಶ್, ಜ್ಞಾನೇಶ್, ವಿ ಶಿವಕುಮಾರ್, ಗಾಂಧಿನಗರ ಮಹಂತೇಶ್, ರಂಗಪುರ ವೆಬ್ ಲಕ್ಷ್ಮೀಕಾಂತ್ ಇತರರು ಉಪಸ್ಥಿತರಿದ್ದರು. ಒಂದು ರೀತಿಯಾಗಿರ್ತಕ್ಕಂಥ ಹೊಸದಾಗಿ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷರಾದ ಮೇಲೆ ಹೊಸದಾಗಿ ಚೈತನ್ಯ ತುಂಬಲಿಕ್ಕೆ ಪಕ್ಷವನ್ನು ಬೇರು ಮಟ್ಟದಿಂದ ಗಟ್ಟಿ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆ ನಾವು ಆ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು, ಆಯಾ ತಾಲೂಕಿನ ಮುಖಂಡರು, ಕಾರ್ಯಕರ್ತರು ಇವತ್ತು ಸಾಥ್ ಕೊಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕಂದರೆ ಇವತ್ತು ಟು ಆರ್ ಡೈ ಗಾಂಧೀಜಿಯವರು ಹೇಳಿದಾಗೆ ಮಾನವನ ಬಳಿ ಆ ಪರಿಸ್ಥಿತಿಯಲ್ಲಿ ದೇಶ ಇದೆ, ಆ ಪರಿಸ್ಥಿತಿಯಲ್ಲಿ ರಾಜ್ಯ ಇದೆ. ಯಾವುದಕ್ಕೂ ಉದಾಸೀನ ಮಾಡಿಕೊಂಡು ಯಾವ್ದು ಹೇಳಿದಾಗ 3-4 ತಿಂಗಳು ಕಷ್ಟಪಟ್ಟರೆ ಅದಷ್ಟು ಅದೇ ಸ್ಟ್ರೀಮ್ನಲ್ಲಿ ಆಗ್ತದೆ. ವಕೀಲರು ಮಾತಾಡೋದು ವಕೀಲರು ನಮ್ಮ ಶುಭ ಏನಂತ ಡಿಜಿಟಲ್ ಮಾಡಬೇಕು, ಕೆಲವರಿಗೆ ಅದ್ರ ನಾಲೆಜ್ ಯಾಕಂದರೆ ವಕೀಲರಿಗೆ ಕೇಳಿದ ಪ್ರಶ್ನೆ ಅಂಥ ಟೈಮಿಗೆ ನಾನು 24 ಗಂಟೆ ನಾನು ಐದು ಯೂಸ್ ಮಾಡಲ್ಲ. ಈ ಪ್ರಶ್ನೆ ನನಗೆ ಉದ್ಭವ ಆಗಿದೆ, ನಾನು ನಮಗೆ ಉದ್ಭವ ಅವಾಗ ಏನು ಮಾಡೋದು, ನಮ್ಮ ಲೈಫ್ ಒಬ್ಬರು ಕೊಡೋದು ಯಾರು ಗೊತ್ತಿರೋರು ನಮ್ಮ ಹುಡುಗರು ಯಾರು ಇರ್ತಾರಲ್ಲಪ್ಪ ಪಂಚಾಯತಿಗೆ ಯಾರು ಹುಡುಗರು ಇರ್ತೇ ಇರ್ತದಲ್ಲಪ್ಪ ಶುಭ ಅಂತ ಪರ್ಸನಲ್ ಏನು ಇರೋದಲ್ಲ ನಿಂತದಾಗ ಅದರಿಂದ ಇದನ್ನು ಎಫೆಕ್ಟಿವ್ ಆಗಿ ಯಾವ್ದು ಬಗ್ಗೆ ಹೇಳಿದ್ರು ಅವರೇ ಬಂದು ಹೇಳ್ತಾರೆ. ಯಾವ್ದು ಗೊತ್ತಾಗಲಿಲ್ಲ ಚೀಫ್ ಕಂಟ್ರೋಲರ್ಸು ಗೊತ್ತಾಗುತ್ತೆ ಖಾಲಿ ತಪ್ಪಿಸ್ಬಿಟ್ಟು ಇಲ್ಲಿ ಟೆಕ್ನಿಕಲ್ ತಪ್ಪಿಸ್ಬಿಟ್ಟು ಸಾಲ್ವ್ ಮಾಡ್ತಾರೆ. ಬೆಂಗಳೂರಾಗ ಒಬ್ಬ ಆಯಮ್ಮ ಒಂದೇ ದಿವಸ 180 ಜನ ಮಾಡಿದಾಳೆ ಅಮ್ಮ ಅಂತಂದ್ರೆ ಗ್ರೇಟ್ ಅಲ್ವಾ? ಪದವಿ ಪ್ರಭು. ಅದರಿಂದ ನೀವು ಎಫೆಕ್ಟಿವ್ ಮಾಡಬೇಕು, ಪಾರ್ಟಿ ಇನ್ವಾಲ್ವ್ ಆಗಬೇಕು. ಸುಮ್ಮನೆ ನಾವೆಲ್ಲರೂ ಹೆಡ್ಡು ನೋಡಿ ಯಾರು ಮಾಡಿದ್ದೀವಿ, ಕೆಲವರೆಲ್ಲ ಬಂದೇ ಇಲ್ಲ. ನಾವು ನೆಕ್ಸ್ಟ್ ಸ್ಟೇಜಲ್ಲಿ ಕೈ ಬಿಡ್ತೀವಲ್ಲ, ಯಾರು ಪ್ರಾಮಾಣಿಕವಾಗಿ ಬರೋದಿಲ್ಲೋ ಅವ್ರನ್ನ ನೆಕ್ಸ್ಟ್ ಡಿಲೀಟ್ ಮಾಡಿಬಿಡ್ತೀವಿ. ಮುಲಾಜು ಪ್ರಶ್ನೆನೇ ಇಲ್ಲ, ಮುಲಾಜು ಪ್ರಶ್ನೆನೇ ಇಲ್ಲ. ಸುಮ್ಮನೆ ಬಂದಿಲ್ಲಿ ಮಗ ತೋರಿಸೋ ಪ್ರಶ್ನೆ ಇಲ್ಲೇ ಇಲ್ಲ. ಎಫೆಕ್ಟಿವ್ ಕೆಲಸ ಇದರಲ್ಲಿ ಚೀಫ್ ಎನ್ರೋಲರ್ ಇರ್ಬೋದು, ಎನ್ರೋಲರ್ ಇರ್ಬೋದು, ಪ್ರತಿಯೊಬ್ಬರದು ಕೆಲಸ ಗೊತ್ತಾಗುತ್ತೆ. ಯಾರು ಏನು ಮಾಡಿದ್ರು ಅಂತ ಪ್ರತಿಯೊಂದು ಎಕ್ಸಾಮ್ ಬಂದಂಗೆ ಸುಧಾಕರ್ ಎಷ್ಟು ಮಾಡ್ದ, ನಾನು ಮಾಡ್ಬೇಕು, ಇವ್ರು ಎಷ್ಟು ಮಾಡಿದ್ರು, ಅವ್ರು ಎಷ್ಟು ಮಾಡಿದ್ರು, ಪ್ರತಿಯೊಬ್ಬರದು ಟ್ರಾನ್ಸ್ಪರೆಂಟ್ ಗೊತ್ತಾಗುತ್ತೆ. ಅದರಿಂದ ಬಹಳ ಜವಾಬ್ದಾರಿ ಕೆಲಸ. ಇದರಿಂದ ಒಂದು ರೀತಿ ಸಂಘಟನೆ ಆಗ್ತದೆ. ಪ್ರತಿ ಮನೆಗೆ ಹೋಗಿ ಒಳ್ಳೆ ಥರದಲ್ಲಿ ಮಾತಾಡಿ ಅಪ್ರೋಚ್ ಮಾಡಿ ಚೆನ್ನಾಗಿ ಒಬ್ಬನೇ ಕಾಂಟ್ಯಾಕ್ಟ್ ಸಿಗ್ತದೆ. ಮನೆಗೆ ಹೋದಾಗ ಯಾವ ಕಾಂಗ್ರೆಸ್ ಬಂದು ಏನೋ ಮಾಡ್ತಾ ಇದ್ದಾರೆ. ಕಾದು ಹೇಳಿದಂಗೆ ರಾಜ್ಯದಲ್ಲಿ ಒಳ್ಳೆ ವಾತಾವರಣ ಇದೆ. ಅದರಲ್ಲೂ ವಿಶೇಷವಾಗಿ ಹಿರಿಯೂರಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಕೆಡಿಸ್ಕೊಂಡ
ಸಹಕಾರ ಕೊಟ್ಟು ಬಂದಿದ್ದೇನೆ. ಯಾವುದಕ್ಕೂ ಐ ಸೆಡ್ ನೆವರ್ ನೋ. ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಕೆಲಸ ಸ್ವಲ್ಪ ಬದಿ ಗೊತ್ತು. ದಿನಕ್ಕೊಂದು 2 ಗಂಟೆ ಮಾಡೋ ಸಾಧ್ಯನಪ್ಪ ಅಂತೆಲ್ಲ ಇದನ್ನ ನಾವು ಹೇಳುದು. ಟಾಪ್ 10ಗೆ ಒಳ್ಳೆ ಪ್ರೈಸ್. ಯಾರು ಟೌನಲ್ಲಿ ಒಂದು ಟಾಪ್ 10, ಟಾಪ್ 10 ಟಾಪ್ 1 ಲಕ್ಷ. ಅದೇ ರೀತಿ ಅದನ್ನ ಬೈಬಲ್ ರೇಟ್ ಮಾಡಿ 10 ಅದಕ್ಕೆ 2 ಲಕ್ಷ ಹೋಗ್ತದೆ. ಟೌನ್ ಒಂದು 2 ಲಕ್ಷ ಹೋಗ್ತದೆ. 4 ಲಕ್ಷ ಕೆಲಸ ಮಾಡಿ. ಸುಮ್ಮನೆ ನಾವು ಪದಾಧಿಕಾರಿಗಳು ಇದು ಅದು ದಯಮಾಡಿ ಬೇಡ. ಈಗ ಇಲ್ಲಿವರೆಗೂ ನಾವು ಸಂಘಟನೆ ಮಾಡ್ಕೊಂಡು ಈಗ ಇದಾದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಕೆಲಸ. ಇದಾದ್ಮೇಲೆ ಕೆಲಸ ರಿಯಲ್ ಕೆಲಸ ಸ್ಟಾರ್ಟ್ ಆಗೋದು. ಇಲ್ಲಿವರೆಗೂ ನಾವು ಕಮಿಟಿಗಳು ಫಾರ್ಮ್ ಮಾಡಿದ್ದೀವಿ, ಘಟಕಗಳು ಅವು ಇವು ಎಲ್ಲ ಮಾಡಿದ್ದೀವಿ, ಬಹಳಷ್ಟು ಮಾಡಿದ್ದೀವಿ. ಇದಾದ್ಮೇಲೆ ಏಪ್ರಿಲ್ ಇಂದ ಹೊಸ ಆಟ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿಲ್ಲ, ನೀನು ಓವರ್ ನಿಂತ ಅಷ್ಟೇ ಇವಾಗ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಕಾರ್ಯಕ್ರಮ ಹೇಳ್ತೀನಿ ಅಂತ ಹೇಳ್ತಾರ. ಏನು ಕಾರ್ಯಕ್ರಮ ಹೆಂಗೆ ಕೃಷ್ಣ ಹೆಂಗೆ ಅಭಿಮನ್ಯುಗೆ ಹೇಳಿದ ಅಷ್ಟೇ ಕರೆಕ್ಟ್ ಕೆಲಸ ಮಾಡಿದ್ರೆ ಪೂರ ಹೇಳ್ತಾರೆ. ಅದ ಮಾತು ಇದಕ್ಕೆ ಬೇಡ. ಕರೆಕ್ಟಾಗೆ ಕೆಲಸ ಮಾಡಿ. ಇವಾಗ ನಮ್ಮ ಕೃಷ್ಣಪ್ಪ ಲೀಡರ್ ಮಹೇಶ ಅಲ್ಲ ಮಾಡ್ತೀವಪ್ಪ ಬೇರೆ ಬೇರೆ ಕಡೆ. ನೀವು ಊಟ ನೀವು ಊಟ ನೀವು ಕಟ್ಟಪ್ಪ. ಹೊಸ ಹೊಸ ಬರ್ತಾರೆ ನೀವೇ ಚಾಲ ನೀನು ಅನ್ನೋ ಬದುಕು ಅದು ನಮಗೆ ತೋರಿಸ್ಕೊಂಡು ನಾನೇನು ಮಾಡಿದ್ದೀನಿ ಅದಾಯ್ತಾ. ಫಸ್ಟ್ ನಿಮ್ಮ ಪಂಚಾಯತಿಯಲ್ಲಿ ಗುರ್ಜನರಪ್ಪದಲ್ಲಿ ಹಾವು ಚೋಳುಗಳು ಮಸ್ತ್ ಇದಾವೆ. ಫಸ್ಟ್ ನಮ್ದವರಿಗೆ ಹೌದಾ ಅದನ್ನು ಫಸ್ಟ್ ಕ್ಲೀನ್ ಮಾಡಿ. ಹೌದಾ ಇಲ್ಲ ಸರಿ ಇಲ್ಲ ಸರಿ ಸರ್. ಹೊಸ ಬೆಳಿಗ್ಗೆ ಕಾರ್ಮಿಕರಿಲ್ಲ, ಬೇರೆ ಹೊಸ ನೋಡ್ಕೊಂಡು ಹೋಗೋದು. ಬೆಳಿಗ್ಗೆ ಕೆಲಸ ಮಾಡಬೇಕಾದ್ರಲ್ಲ ದೇ ಆರ್ ಆಲ್ ಅಸೆಟ್ಸ್. ನಿಮ್ಮನ್ನು ನಂಬ್ಕೊಂಡು ಬದುಕ್ತಾ ಇದ್ರು ನಾವು. ಬೇರೆ ಕರ್ಕೊಂಡು ಕೊಡ್ತೀರಿ. ನೀವು ಕೆಲಸ ಮಾಡ್ತೀರಾ, ಪಾರ್ಟಿಗೆ ದುಡಿತೀರಾ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.